ಉಡುಪಿ ಜಿಲ್ಲೆಯ ಕೊಲ್ಲೂರು ಸಮೀಪದ ಅರಶಿಣಗುಂಡಿ ಜಲಪಾತಕ್ಕೆ ಬಿದ್ದು ನಾಪತ್ತೆಯಾಗಿರುವ ಭದ್ರಾವತಿ ಯುವಕ ಶರತ್ ಕುಮಾರ್ನ ದೇಹಕ್ಕಾಗಿ 6ನೇ ದಿನವೂ ಶೋಧ ಕಾರ್ಯ ಮುಂದುವರೆದಿದೆ. ಶುಕ್ರವಾರ ಡ್ರೋನ್ ಮೂಲಕ ಶರತ್ ದೇಹಕ್ಕಾಗಿ ಹುಡುಕಾಟ ನಡೆಸಲಾಗಿದೆ. ಜುಲೈ 23ರಂದು ಕೊಲ್ಲೂರಿನ ಅರಶಿಣಗುಂಡಿ ಜಲಪಾತ ವೀಕ್ಷಣೆಗೆ ತೆರಳಿದ್ದ 23 ವರ್ಷ ಪ್ರಾಯದ ಶರತ್ ಕುಮಾರ್ ಜಲಪಾತದಲ್ಲಿ ಎತ್ತರದಿಂದ ನೀರು ಕೆಳಗಿನ ಪ್ರಪಾತಕ್ಕೆ ಬೀಳುತ್ತಿರುವ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಕೆಳಕ್ಕೆ ಬಿದ್ದು ನೀರು ಪಾಲಾಗಿದ್ರು. ಈ ಯುವಕ ಜಲಪಾತದಲ್ಲಿ ಬೀಳುತ್ತಿರುವ ದೃಶ್ಯ ಮತ್ತೋರ್ವ ಯುವಕನ ಮೊಬೈಲ್ನಲ್ಲಿ ಸೆರೆಯಾಗಿತ್ತು. ಅಂದಿನಿಂದ ಕಳೆದ 6 ದಿನಗಳಿಂದ ನಾಪತ್ತೆಯಾದ ಶರತ್ ಕುಮಾರ್ನ ದೇಹಕ್ಕಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಅಗ್ನಿಶಾಮಕ ದಳ, ಮಂಗಳೂರಿನ SDRF, ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಹುಡುಕಾಟ ನಡೆದಿದೆ. ಚಿತ್ರದುರ್ಗದ ಜ್ಯೋತಿರಾಜ್ ತಂಡ ಮತ್ತು ಮಲ್ಪೆಯ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದಿಂದಲೂ ಶೋಧ ಕಾರ್ಯ ನಡೆದಿದೆ. ಆದರೂ ಶರತ್ ಕುಮಾರ್ನ ದೇಹ ಪತ್ತೆಯಾಗಿಲ್ಲ. ಕೊಲ್ಲೂರು ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿ ಪರಿಣಮಿಸಿದೆ. ಈ ನಡುವೆ ಇಂದು 2 ಮೃತದೇಹಗಳನ್ನ ಜೊತೆಯಾಗಿರಿಸಿ ಅದು ಶರತ್ ಕುಮಾರ್ನ ದೇಹ ಎಂದು ಹೇಳುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹರಿದಾಡುತ್ತಿದೆ. ಆದರೆ ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ಇರುವುದು ಶರತ್ ಕುಮಾರ್ ಅಲ್ಲ ಎಂದು ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ. ನಾನು ರಾಘವೇಂದ್ರ ಅಂತ ಡ್ರೋನ್ ಆಪರೇಟರ್. ನಾವು ಈ ಬಾಡಿ ಹುಡುಕಕ್ಕೆ ತುಂಬ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. ತುಂಬ ಹುಡುಕಿದ್ವಿ. ಸ್ವಲ್ಪ ಮಳೆ ಪ್ರಾಬ್ಲಮ್ ಇದ್ದರಿಂದ ಸ್ವಲ್ಪ ಕಷ್ಟ ಆಯಿತು. ಆದರೂ ಹುಡುಕಿ ಬಂದ್ವಿ, ಆದರೂ ಇನ್ನೂ ಸಿಗಲಿಲ್ಲ. ಮತ್ತೆ ಮುಂದೆ ಹುಡುಕ್ತಾ ಇದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ. ಹೋಗಿರೋ ಜಾಗ ಎಲ್ಲ ತುಂಬ ರಫ್ ಇದೆ, ಸ್ಲೋಪ್ ಇದೆ, ಇಳಿಲಿಕ್ಕೆ ಹತ್ತಲಿಕ್ಕೆ ಕಷ್ಟ ಇದೆ. ಆದರೂ ನೋಡಿದ್ದೀವಿ, ಏಜ್ಗಳನ್ನೆಲ್ಲ ನೋಡಿದ್ದೀವಿ. 2-3 ಕಡೆ ಡ್ರೋನ್ ಬಿಟ್ಟು ಇದು ಮಾಡಿದ್ದೀವಿ. ಹಾಗೇ ಏಜ್ಗಳನ್ನೆಲ್ಲ ನೋಡಿದ್ವಿ. ಆ ಕಡೆ ಈ ಕಡೆ 2 ಬದಿಗೆ ನೋಡಿ ಕ್ಲಿಯರೆನ್ಸ್ ನೋಡಿದ್ವಿ. ಯಾವುದೂ ಆ ಥರ ಉಪಯುಕ್ತವಾದ ಮಾಹಿತಿ ಸಿಕ್ಕಿಲ್ಲ. ಮುಂದೆ ನೋಡಬೇಕು.